ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಕಾಪು ತಾಲೂಕು ವತಿಯಿಂದ ಮಾನವತೆಯ ಪ್ರತಿಪಾದಕ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಮತ್ತು ಸಂದೇಶ ಕಾರ್ಯಕ್ರಮವು ಕಾಪುವಿನ ಹೋಟೆಲ್ ಶಾಂಭವಿ ಸಭಾಂಗಣದಲ್ಲಿ ಜರುಗಿತು. ಕಾಪು ಕೊಂಬಗುಡ್ಡೆ ಜಾಮಿಯಾ ಮಸೀದ್ ಜದೀದ್ ಕಲಾನ್ ಇಲಿಯಾ ಧರ್ಮಗುರುಗಳಾದ ಮೌಲಾನಾ ಮೊಹಮ್ಮದ್ ಪರ್ವೇಜ್ ಅಲಂ ಕುರಾನ್ ಪಠಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಮುಸ್ಲಿಂ ಒಕ್ಕೂಟದ ಜಿಲ್ಲಾ ಸಮಿತಿಯ ಸದಸ್ಯ ಮೊಹಮ್ಮದ್ ಇದ್ರೀಸ್ ಅವರು ಮಾತನಾಡಿ, ಉತ್ತಮ ಚಿಂತನೆಗಳು ನಮ್ಮಲ್ಲಿ ಮೂಡಬೇಕಾಗಿದ್ರೆ ವಿದ್ಯೆಯೇ ಮೂಲ. ಅಂತಹ ವಿದ್ಯೆಯ ಮೂಲಕ ಉತ್ತಮ ಸಮಾಜ ರೂಪಿಸೋಣ ಎಂದರು. ಇದೇ ಸಂದರ್ಭದಲ್ಲಿ ಕಲ್ಯಾಣಪುರ ಮಿಲಾಗ್ರೆಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿನ್ಸೆಂಟ್ ಆಳ್ವಾ, ಉಳಿಯಾರಗೋಳಿ ದಂಡತೀರ್ಥ ಪದವಿ ಪೂರ್ವ ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲರಾದ ನೀಲಾನಂದ್ ನಾಯಕ್ ಪ್ರವಾದಿ ಮೊಹಮ್ಮದರ ಜೀವನ ಶೈಲಿ ಮತ್ತು ಸಂದೇಶದ ಕುರಿತು ಮಾಹಿತಿಯನ್ನು ನೀಡಿದರು. ಮಂಗಳೂರು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕ ಮೊಹಮ್ಮದ್ ಕುಂಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿದರು. ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಕಾಪು ತಾಲೂಕು ಅಧ್ಯಕ್ಷ ಶಬಿ ಅಹಮದ್ ಕಾಸಿ, ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಕಾಪು ತಾಲೂಕು ಕೋಶಾಧಿಕಾರಿ ಮೊಹಮ್ಮದ್ ಇಕ್ಬಾಲ್, ಮುಸ್ಲಿಂ ಒಕ್ಕೂಟದ ಜಿಲ್ಲಾ ಸಮಿತಿಯ ಸದಸ್ಯ ಅನ್ವರ್ ಅಲಿ ಕಾಪು ಉಪಸ್ಥಿತರಿದ್ದರು. ಮಾನವತೆಯ ಪ್ರತಿಪಾದಕನಾಗಬೇಕಾದ್ರೆ ನಾನು ಹೇಗೆ ಮನುಷ್ಯನು, ನನಗೆ ಯಾವ ಬಾಧ್ಯತೆಗಳಿವೆಯೋ, ನನಗೆ ಯಾವ ಹಕ್ಕುಗಳಿವೆಯೋ, ಅದೇ ರೀತಿಯಲ್ಲಿ ಬೇರೊಬ್ಬ ಮನುಷ್ಯನಿಗೂ ಅದೇ ರೀತಿಯ ಹಕ್ಕು ಬಾಧ್ಯತೆಗಳಿವೆ ಎಂಬುದು ಹೇಳುವಂತಹ ಶಿಕ್ಷಣ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ವಾಸ್ತವವಾಗಿ ಉದ್ಯೋಗ ಬೇರೆಲ್ಲ ಬೇಡಿಕೆಗಳು ಇದ್ದ ಹೊರತಾಗಿಯೂ ಶಿಕ್ಷಣದ ಮೂಲಭೂತ ಉದ್ದೇಶ ಏನಂತ ಹೇಳಿದರೆ ಅದು ಮನುಷ್ಯನನ್ನಾಗಿ ಮಾಡುವುದು. ಆದ್ದರಿಂದ ನಮಗೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಕೂಡ ಒಂದು ಒಳ್ಳೆಯ ಶಿಕ್ಷಕನಾಗಿ ನಾವು ಅವರನ್ನು ಪರಿಗಣಿಸಬಹುದು. ಆದರೆ ಅವರು ಕೇವಲ ಓರ್ವ ಶಿಕ್ಷಕ ಎಂಬುದಾಗಿ ನಾವು ಪರಿಗಣಿಸುವ ಹಾಗೂ ಇಲ್ಲ. ಅವರು ಮನುಷ್ಯನನ್ನು ಆ ಮನುಷ್ಯನಾಗಿ ಹೇಗೆ ಬದುಕಬೇಕು ಎಂಬುದರ ಬಗ್ಗೆ ಒಂದು ಕಾಂಪ್ರಹೆನ್ಸಿವ್ ಆದಂತಹ, ಒಂದು ಸಮಗ್ರವಾದಂತಹ ಒಂದು ಕಾನ್ಸೆಪ್ಟ್ ಅನ್ನು